ಶಂಕರ ತನಯನ ನೆನೆಯೋಣ, ಪಾರ್ವತಿ ತನಯನ ಭಜಿಸೋಣ. ಗುಣಯುತನ ಗಣನಾಥನ ಗುಣಯುತನ ನಮ್ಮ ಗಣನಾಥನ ಕಾಮಜ ವಿಷಯಕ್ಕೆ ಸಿಲುಕದನ ಪೂಜಿಸೆ ಗಿರಿಜಯವರ ಸುತನ. ಕಾಮಜ ವಿಷಯಕ್ಕೆ ಸಿಲುಕದನ ಪೂಜಿಸೆ ಗಿರಿಜಯವರ ಸುತನ. ಗುಣಯುತನ ಗಣನಾಥನ ಗುಣಯುತನ ನಮ್ಮ ಗಣನಾಥನ
पंढरीनाथ विठ्ठल पंढरीनाथ विठ्ठल जय जय विठ्ठल पांडुरंग विठ्ठल पंढरीनाथ विठ्ठल पंढरीनाथ विठ्ठल जय जय विठ्ठल पांडुरंग विठ्ठल पंढरीनाथ विठ्ठल पंढरीनाथ विठ्ठल जय जय विठ्ठल पांडुरंग दीनबंधु विठ्ठल विठ्ठल दीनदयाळु विठ्ठल विठ्ठल दीनबंधु विठ्ठल विठ्ठल दीनदयाळु विठ्ठल विठ्ठल दीनबंधु विठ्ठल विठ्ठल दीनदयाळु विठ्ठल आदियु नीने विठ्ठल विठ्ठल अंत्यवु नीने विठ्ठल विठ्ठल आदि विठ्ठल आदियु विठ्ठल आदियु नीने विठ्ठल विठ्ठल अंत्यवु नीने विठ्ठल विठ्ठल ಧನ್ಯರಾದೆವು 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 ನಾವು ಇಂದು ಅನ್ನಪೂರ್ಣೆಯ ದರ್ಶನದಿಂದ ಧನ್ಯರಾದೆವು ನಾವು ಇಂದು ಅನ್ನಪೂರ್ಣೆಯ ದರ್ಶನದಿಂದ ಧನ್ಯರಾದೆವು 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 ಚಂದ್ರಭಾಗ ನದಿಯ ತೀರ ಚಂದ್ರ ತುಂಡು ಇಟ್ಟಿಗೆಯ ಮೇಲೆ ನಿಂತ ತುಂಡು ಭಕ್ತ ಪುಂಡರೀಕನ ಕಾಯ್ದ ಭಕ್ತ ಪುಂಡರೀಕನ ಕಾಯ್ದ ಪಾಂಡುರ
ಧನ್ಯರಾದೆವು ನಾವು ಇಂದು ನಾಗಬ್ರಹ್ಮನ ದರ್ಶನದಿಂದ. ಧನ್ಯರಾದೆವು 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 ನಾಮದೇವ ನೀ ನುಡಿಸಿದ ನಾಮ ಪ್ರೇಮದಿಂದಲಿ ಭಜಿಸಿದ ನಿನ್ನ ಪಾಡುತ್ತಿರುವ ಭಕ್ತರನ್ನು ಪೊರೆವ ಪಾಡುತ್ತಿರುವ ಭಕ್ತರನ್ನು ಪೊರೆವ ಜೈ ಪಾಂಡುರಂಗ ವಿಠಲ. ಧನ್ಯರಾದೆವು 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 ನಾವು ಇಂದು ಅನ್ನಪೂರ್ಣೆಯ ದರ್ಶನದಿಂದ. ಧನ್ಯರಾದೆವು ನಾವು ಇಂದು ನಾಗಬ್ರಹ್ಮನ ದರ್ಶನದಿಂದ. ನಾಗಬ್ರಹ್ಮನ ದರ್ಶನದಿಂದ. ರಾಧೆವು ಧನ್ಯರಾದೆವು 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 ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜನ ಸುಖಿನೋ ಭವಂತು ಲೋಕಾ ಸಮಸ್ತಾಃ ಸುಖಿನೋ ಭವಂತು. ವೇದ ಭಗವದ್ಗೀತೆ ಪುರಾಣ ಭಜನೆ ಪೂಜಾ ವಿಧಾನ ಹಿಂದೂ ದಿನಚರಿ ಸಂಸ್ಕಾರ ಶಾಸ್ತ್ರ ಅನುಷ್ಠಾನ ವಿಧಿಗಳನ್ನು ಸಂಪೂರ್ಣ ಉಚಿತವಾಗಿ ಬೋಧನೆ ಮಾಡುತ್ತಿದೆ ನಮ್ಮ ತೊಕ್ಕೋಟಿನ ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ
ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 100ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತ ಧರ್ಮ ಶಿಕ್ಷಣ ಕೊಡುವ ಪ್ರಯತ್ನವಾಗಿ ಉಳ್ಳಾಳ ಗ್ರಾಮದ ತೊಕ್ಕೋಟು ಕೃಷ್ಣನಗರದಲ್ಲಿರುವ ಪರಮ ಕಾರಣಿಕ ಕ್ಷೇತ್ರ ಅಂಬಾವನ ಶ್ರೀ ನಾಗಕನ್ನಿಕ ರಕ್ತೇಶ್ವರಿ ದೈವಸ್ಥಾನದಲ್ಲಿ ಪ್ರತಿ ಆದಿತ್ಯವಾರ ಬೆಳಿಗ್ಗೆ ಗಂಟೆ 10:30ರಿಂದ 11:30ವರೆಗೆ ಧರ್ಮ ಶಿಕ್ಷಣ ತರಗತಿ ನಡೆಯುತ್ತಿದ್ದು, ಆಸುಪಾಸಿಂದಲ್ಲದೆ ಮಂಜೇಶ್ವರ, ಮಂಗಳೂರು, ವಾಮಂಜೂರು, ಕೊಣಾಜೆ ಮೊದಲಾದೆಡೆಯಿಂದಲೂ ವಿದ್ಯಾರ್ಥಿಗಳು ವಯಸ್ಸಿನ ಭೇದವಿಲ್ಲದೆ ತಂಡೋಪತಂಡವಾಗಿ ಶ್ರದ್ಧೆಯಿಂದ ಹಾಜರಾಗುತ್ತಿದ್ದಾರೆ. ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಮುದದಿ ಮುಕುಂದ ಸದನಕ ಬಂದ ಗದಿಯ ಮೀಸಲು ಬೆಣ್ಣೆ ತಿಂದ. ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ. ಗೋಪಿ ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಮಾರನ ಪಿತ ಮನೆಯೋಳು ಕೊಕ್ಕ, ಮಾರನ ಪಿತ ಮನೆಯೋಳು ಕೊಕ್ಕ. ಹಿಡಿಯ ಹೋದರೆ ಕೈಗೆ ಸಿಕ್ಕ, ಹಿಡಿಯ ಹೋದರೆ ಕೈಗೆ ಸಿಕ್ಕ. ನೋಡಿ ನಕ್ಕ ಭಾರಿ ಠಕ್ಕ. ಗೋಪಿ ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಗೋಪಿ ನಿನ್ನ ಮಗ ಜಾರ ಇಬ್ಬ ಚೋರ ಸುಕುಮಾರ. ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರದ ಇಷ್ಟು ವರ್ಷಗಳ ಪ್ರಗತಿಯಲ್ಲಿ ಮಹತ್ವದ ಹೆಜ್ಜೆಯಾಗಿ ತೊಕ್ಕೋಟು ಉಳ್ಳಾಳದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬಾಲಕ ಬಾಲಕಿಯರು ಸೇರಿದಂತೆ 100ರಷ್ಟು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಿ ಕುಣಿತ ಭಜನಾ ತಂಡವನ್ನು ಸಿದ್ಧಪಡಿಸಲಾಗಿದೆ. ಕೇವಲ 3 ವರ್ಷದ ಅಂಗನವಾಡಿ ಮಗುವಿನಿಂದ ತೊಡಗಿ LKG, UKG ಮಕ್ಕಳು ಸೇರಿದಂತೆ ಪದವಿ ಕಾಲೇಜು ವಿದ್ಯಾರ್ಥಿಯವರೆಗೂ ಈ ತಂಡದಲ್ಲಿ ಕುಣಿತ ಭಜನೆಗೆ ಹೆಜ್ಜೆ ಹಾಕುತ್ತಿರುವುದು ವಿಶೇಷ. ರಾಮ 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 ಜಯ ರಾಮ 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 ರಾಮ. ರಾಮ
आपद्बांधव राम 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 अनाथ रक्षक राम 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 आपद्बांधव राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 जय राम 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 जय राम 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 जय राम 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 ಸಂಸ್ಕಾರ ಸಂಸ್ಕೃತಿ ಉಳಿಸೋಣ ಎಂಬುದು ಬರಿಯ ವೇದಿಕೆಯ ಕೂಗಾಗಬಾರದು. ಅದು ನಮ್ಮ ನಮ್ಮ ವಲಯದಲ್ಲೇ ನಿಜಾರ್ಥದಲ್ಲಿ ಅನುಷ್ಠಾನಗೊಳ್ಳಬೇಕು. ಈ ನಿಟ್ಟಿನಲ್ಲಿ ನಮ್ಮದಿದು ಒಂದು ಸಣ್ಣ ಪ್ರಯತ್ನ. ನಿಮ್ಮ ಮನೆಯ ಮಕ್ಕಳಿಗೂ ಉಚಿತ ತರಗತಿಗೆ ಸೇರ್ಪಡೆಯಾಗಲು ಇಲ್ಲಿ ಮುಕ್ತ ಅವಕಾಶವಿದೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. जय जय हनुमान जय गुरु जय जय पवन 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 पवन पुत्र हनुमान की जय. आंजनेय बलभीम भक्तवर अतुलित बलधाम ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय. ಆಂಜನೇಯ ಬಲಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय. जय हनुमान जय पवन ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ जय जय हनुमान जय गुरु जय जय पवन ನಿರ್ಭಯತ್ವ ಆರೋಗ್ಯ ಕರುಣಿಸೋ. जय जय हनुमान जय गुरु जय जय पवन ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. जय जय हनुमान जय गुरु जय जय पवन ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवन ಬುದ್ಧಿರ್ಬಲ ಧೈರ್ಯಗಳ करुणिसो ನಿರ್ಭಯತ್ವ ಆರೋಗ್ಯ करुणिसो ವಾಕ್ಪಟುತ್ವ ಹರಿಸ್ಮರಣೆ करुणिसो. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय. ಜೈ ಆಂಜನೇಯ ಬಲಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान की जय. ಸ್ನೇಹಿತರೆ, ಭಜನೆಯೊಂದೇ ಈ ಕಾಲ
ಕಾಲದಲ್ಲಿ ಜನ ಸುಧಾರಣೆಗೆ ಸುಲಭೋಪಾಯ. ಭಜನೆಯ ಮುಖೇನ ನಮ್ಮ ಮನೆಯ ಮಕ್ಕಳನ್ನು ಸಂಸ್ಕೃತಿ ಮುಖಿಯರನ್ನಾಗಿಸೋಣ. ಮದರಂಗಿ, ಮದುವೆ, ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳನ್ನು ಭಜನಾ ಮಾಧ್ಯಮದಿಂದ ಸಾತ್ವಿಕ ರೂಪಕ್ಕೇರಿಸೋಣ. ಸಂಬಂಧ, ಸಂಘಟನೆ, ಸಂಸ್ಕೃತಿ, ಸಂಸ್ಕಾರಗಳನ್ನು ಹಿಂದೂ ಸಮಾಜದಲ್ಲಿ ಜಾಗೃತಗೊಳಿಸಲು ಇಂತಹ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸೋಣ. ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ, ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ, ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನು, ಕಡಲ ಪುಡೆದ ಒಡಿ ಪುಡುಪ್ಪಿ ಸ್ವಾಮಿ ಕೃಷ್ಣನು. ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ, ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ. ಮಧ್ವ ಗುರುಕುಳಿನ ತಪಸ್ಸು ಗೊಲಿದು ಒಡಿಪೊಡುಂತಿ ನಯನು, ಕನಕ ನೊಂಗಿ ಭಕ್ತಿ ಬಲ್ಮೆ ತಿರ್ಗಯಿ ನಯನು. ಮಧ್ವ ಗುರುಕುಳಿನ ತಪಸ್ಸು ಗೊಲಿದು ಒಡಿಪೊಡುಂತಿ ನಯನು, ಕನಕ ನೊಂಗಿ ಭಕ್ತಿ ಬಲ್ಮೆ ತಿರ್ಗಯಿ ನಯನು, ಕನಕ ನೊಂಗಿ ಭಕ್ತಿ ಬಲ್ಮೆ ತಿರ್ಗಯಿ ನಯನು. ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ, ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ. பத்து மந்தே ஒட்டு சேர்ந்து அர்த்தி பிரித்திடொர்மே பர்ப மல்து லோகோ கெட்டே மல்புலந்து நட்டுது. பத்து மந்தே ஒட்டு சேர்ந்து அர்த்தி பிரித்திடொர்மே பர்ப மல்து லோகோ கெட்டே மல்புலந்து நட்டுது. பர்ப மல்து லோகோ கெட்டே மல்புலந்து நட்டுது. சுகித் நலிபுக நம நலித்து சுகிபுக, சுகித் நலிபுக நம நலித்து சுகிபுக. ರೂಪಿ ಸರ್ವ ಪೊರ್ಲು ಈಯೆ ಬಾಳ್ವೆ ದೊಂಜಿ ತಿರ್ಲು ಈಯೆ, ಮನಸ್ಸು ನೈಪಿ ಮರ್ಲು ದೊರ್ಲು ನಿನ್ನವೆಂದುದು. ರೂಪಿ ಸರ್ವ ಪೊರ್ಲು ಈಯೆ ಬಾಳ್ವೆ ದೊಂಜಿ ತಿರ್ಲು ಈಯೆ, ಮನಸ್ಸು ನೊಯ್ಪಿ ಮರ್ಲು ದೊರ್ಲು ನಿನ್ನವೆಂದುದು. ಮನಸ್ಸು ನೊಯ್ಪಿ ಮರ್ಲು ದೊರ್ಲು ನಿನ್ನವೆಂದುದು. ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ, ಸುಗಿತ್ ನಲಿಪುಗ ನಮ ನಲಿತು ಸುಗಿಪುಗ. ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ತೊಕ್ಕೋಟು ಇದರ ವಿದ್ಯಾರ್ಥಿಗಳಿಗೆ ಈ ಪಾವನ ತಾಣದಲ್ಲಿ ಕುಣಿತ ಭಜನಾ ಸೇವೆ ನೀಡಲು ಅವಕಾಶ ಕೊಟ್ಟ ಕ್ಷೇತ್ರ ಆಡಳಿತ ಸಮಿತಿಗೂ ಪ್ರಾಯೋಜಕರಿಗೂ ಗೌರವದ ಕೃತಜ್ಞತೆಗಳು. ಈವರೆಗೂ ಪೂರ್ಣ ಪ್ರೋತ್ಸಾಹ ನೀಡಿ ಬೆಳೆಸುತ್ತಾ ಬಂದಿರುವ ಅಂಬಾವನ ಕ್ಷೇತ್ರದ ಆಡಳಿತ ಮಂಡಳಿಗೂ, ಊರಿನ ಸರ್ವ ಧರ್ಮಾಭಿಮಾನಿ ಸಜ್ಜನರಿಗೂ, ವಿದ್ಯಾರ್ಥಿ ಪೋಷಕರಿಗೂ ಎದೆ ತುಂಬಿದ ವಿನೀತ ಪ್ರಣಾಮಗಳು. ಧರ್ಮ ಬೆಳೆಯಲಿ, ರಾಷ್ಟ್ರ ಬೆಳಗಲಿ, ಲೋಕ ಸಮಸ್ತ ಸುಖಿನೋ ಭವಂತು. असतो मा सद्गमय, तमसो मा ज्योतिर्गमय, मृत्योर्मा अमृतङ्गमय. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. ಜಗದ್ವಂದೆಯಾಗಿರುವಂತಹ ಅನ್ನಪೂರ್ಣೆಯ ಅಡಿದಾವರಗಳಿಗೆ ಸದ್ಭಕ್ತಿಪೂರ್ಣವಾಗಿ ಅಭಿವಂದಿಸುತ್ತಾ, ಆರಾಧ್ಯ ಮೂರ್ತಿ
ಭೂಮಿಯೊಡೆಯ ಭೂಮಿ ಕಾಯುವಂತಹ ದೇವರಾಗಿರುವ ನಾಗಬ್ರಹ್ಮನ ಚರಣಾರವಿಂದಗಳಿಗೆ ಶಿರಸ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಾರ್ಗದರ್ಶಕರು ಎಳವೆಯಿಂದಲೇ ಬಹಳ ಧಾರ್ಮಿಕ ಶ್ರದ್ಧೆಯನ್ನು ಮೂಡಿಸುವಲ್ಲಿ ಕಣ್ಣೆದುರಿನ ಆದರ್ಶವಾಗಿ ನಿಂತವರು, ವೈಯಕ್ತಿಕವಾಗಿ ನನಗೂ ನಮ್ಮ ಧರ್ಮ ಶಿಕ್ಷಣ ಕೇಂದ್ರಕ್ಕೂ ಬಹಳ ದೊಡ್ಡ ಆದರ್ಶರಾಗಿರುವಂತಹ, ಮಾರ್ಗದರ್ಶಕರಾಗಿರುವಂತಹ ಪೂಜ್ಯರಾಗಿರುವ ಭಾಸ್ಕರ ಐತಾಳ್ರವರ ಚರಣಕ್ಕೆ ಗೌರವದಿಂದ ಪ್ರಣಾಮಿಸುತ್ತಾ, ನೆರೆದ ಎಲ್ಲ ಸ್ನೇಹಿತರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಈ ದಿನ ವರ್ಷಾವಧಿ ಉತ್ಸವ ನಡೆಯುವಂತಹ ಸಮಯ. ಬೆಳಗಿನ ಪರ್ಯಂತ ನಿರಂತರವಾಗಿ ಧಾರ್ಮಿಕವಾಗಿರುವ ಕಾರ್ಯಕ್ರಮಗಳು ನಡೆದಿದೆ. ಈಗ ಮುಂದಕ್ಕೂ ನಡೀಲಿಕ್ಕಿದೆ. ಭಜನಾ ಸಂಕೀರ್ತನೆ ಸಮಾಪ್ತಿಯಾಗಿ ಈ ಬಾರಿ ಪೂಜ್ಯ ಐತಾಳ್ರವರ ಮಾರ್ಗದರ್ಶನ ನಿಮಿತ್ತ ಈ ಒಂದು ಪುಣ್ಯ ಸಾನ್ನಿಧ್ಯದಲ್ಲಿ ಭಜನೆ ಮತ್ತು ಕುಣಿತ ಭಜನೆ ಸೇವೆಯನ್ನು ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಿಸುವಂತಹ ಒಂದು ಸುಯೋಗ ನಮಗೆ ಸಂಪ್ರಾಪ್ತ ಆಗಿದೆ. ಇದಕ್ಕೆ ಬಹಳ ಹರ್ಷ ಇದೆ ಮತ್ತು ಬಹಳ ಸಂತೃಪ್ತಿ ಕೂಡ ಇದೆ. ಸ್ನೇಹಿತರೆ, ಒಂದೆರಡು ಸಾಲು ನಮ್ಮ ತಂಡದ ಪರಿಚಯ ಈ ಭಾಗಕ್ಕೆ ಹೊಸದಾಗಿರುವ ಕಾರಣ, ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ಎಂಬ ಹೆಸರಿನಿಂದ ತೊಕ್ಕೋಟು ಕೃಷ್ಣನಗರದ ಅಂಬಾವನ ಶ್ರೀ ನಾಗಕನ್ನಿಕ ರಕ್ತೇಶ್ವರ ದೇವಸ್ಥಾನದಲ್ಲಿ ಕಳೆದ 4.5 ವರ್ಷಗಳಿಂದ 100ಕ್ಕಿಂತಲೂ ಹೆಚ್ಚಿನ ಮಕ್ಕಳಿಗೆ ನಾವು ಉಚಿತ ಧರ್ಮ ಶಿಕ್ಷಣ, ಶ್ಲೋಕ, ವೇದ ಭಾಗಗಳು, ಭಗವದ್ಗೀತೆ, ಅನುಷ್ಠಾನ ವಿಧಿಗಳು, ಸಂಸ್ಕಾರ ವಿಧಿಗಳು, ಆಚರಣ ವಿಧಿಗಳು, ಆರಾಧನಾ ವಿಧಿಗಳು, ಇವುಗಳನ್ನೆಲ್ಲ ತಜ್ಞರು ಮತ್ತು ನಮಗೆ ತಿಳಿದ ಮಟ್ಟಿಗೆ ಅವರಿಗೆ ಕಲಿಸುವಂಥ ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಆ ಭಗವಂತನ ಚಿತ್ತ ಪ್ರಕಾರ ಇದು ನಡೆಯಬೇಕು ಎನ್ನುವ ಉದ್ದೇಶಕ್ಕೆ ದೇವ ಪ್ರೇರಣೆ ಇರುವ ಕಾರಣ ಇವತ್ತು ಯಥೇಚ್ಛವಾಗಿ ಸಂಖ್ಯೆ ಮುಂದುವರಿದು ಇವತ್ತು ಬೆಳಿಗ್ಗೆ ಪ್ರತಿ ಭಾನುವಾರ 10:30ರಿಂದ 11:30 ತನಕ ಅಲ್ಲಿ ಧರ್ಮ ಶಿಕ್ಷಣ ತರಗತಿ ನಡೀತದೆ ತೊಕ್ಕೋಟಲ್ಲಿ. ಇವತ್ತು ಬೆಳಗಿನ ತರಗತಿಗೆ 220 ಮಕ್ಕಳಿದ್ರು. 220 ಮಕ್ಕಳು ಭಾಗವಹಿಸಿದ್ದಾರೆ. ಮಂಗಳೂರು, ಮುಡಿಪು, ಮಂಜೇಶ್ವರ, ತುಮಿನಾಡು ಮೊದಲಾದ ಭಾಗದಿಂದ ಕೂಡ ಪ್ರತಿ ಭಾನುವಾರ 10:30ಯಿಂದ 11:30 ತನಕ ನಮ್ಮಲ್ಲಿಗೆ ಬಂದು ಧರ್ಮ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. 2 ವರ್ಷದ ಮಗುವಿನಿಂದ ತೊಡಗಿ ಪದವಿ ವಿದ್ಯಾರ್ಥಿ ತನಕ ಅಲ್ಲಿ ಇದ್ದರೆ, ಇನ್ನು ಪದವಿಯ ನಂತರದ ವಿದ್ಯಾರ್ಥಿಗಳು ಕೊಲ್ಯ ನಾಗಬ್ರಹ್ಮಸ್ಥಾನದಲ್ಲಿ ಇಲ್ಲೇ ಪಕ್ಕದಲ್ಲಿ ಅಲ್ಲಿ ಪ್ರತಿ ಮಂಗಳವಾರ ರಾತ್ರಿ 7 ಗಂಟೆಯಿಂದ 8 ಗಂಟೆ ತನಕ ಧರ್ಮ ಶಿಕ್ಷಣ ತರಗತಿ, 8ರಿಂದ 9 ಗಂಟೆ ತನಕ ಉಚಿತ ಕುಣಿತ ಭಜನಾ ತರಬೇತಿ ನಡೀತಾ ಇದೆ. 60 ಮಕ್ಕಳ ತಂಡ ಅಲ್ಲಿ ಸಿದ್ಧತೆ ಆಗ್ತಾ ಇದೆ. ಇದು ಆಯ್ಕೆಯ ಪ್ರಾತಿನಿಧಿಕ 20 ಮಕ್ಕಳು ಮಾತ್ರ. ಆದರೆ ನಿಮಗೆ ತಿಳಿದೇ ಇದೆ ಈ ವಿಚಾರ, ನಮ್ಮಲ್ಲಿ ಏಕಕಾಲಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ 150 ಮಕ್ಕಳು ಕುಣಿತ ಭಜನೆ ಮಾಡಿದ ತಂಡ ನಮ್ಮದು. 150 ಮಕ್ಕಳು ಮೊನ್ನೆ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದಲ್ಲಿ ನಡೆದ ನಡಾವಳಿ ಉತ್ಸವದಂದು ರಾತ್ರಿ 2 ವರ್ಷದ ಮಗುವಿನಿಂದ ತೊಡಗಿ ಪದವಿ ವಿದ್ಯಾರ್ಥಿ ತನಕ 150 ಮಕ್ಕಳು ಏಕಕಾಲಕ್ಕೆ ಕುಣಿತ ಭಜನೆ ಮಾಡಿದ್ರು. ಅದು ದೇಶ ವಿದೇಶಗಳಲ್ಲಿ ಒಳ್ಳೆ ಪ್ರಶಂಸೆಗೆ ಪ್ರಾಪ್ತ ಆದದ್ದು, ಅದು ದೈವಚಿತ್ತ. ಇನ್ನು ಮುಂದಿನ 1-2 ವಾರದಲ್ಲಿ ಕೊಲ್ಯದಲ್ಲಿ ಕೂಡ 60 ಮಕ್ಕಳ ತಂಡ ಕುಣಿತ ಭಜನೆ ಮಾಡಲಿಕ್ಕಿದೆ. ಅಲ್ಲೂ ತರಗತಿ ನಡೀತಾ ಇದೆ. ಬಲ್ಲಾಳು ಬಾಗು ಮಂಗಳೂರಿನಲ್ಲಿ ಮತ್ತೆ ಕಳೆದ 1 ವರ್ಷದಿಂದ ಒಂದು ಧರ್ಮ ಶಿಕ್ಷಣ ತರಗತಿ ಪ್ರಾರಂಭ ಆಗಿದೆ. ಅಲ್ಲಿ 50 ಮಕ್ಕಳು ಉಚಿತವಾಗಿ ಧರ್ಮ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ನಮ್ಮ ಪ್ರಯತ್ನ ಇಷ್ಟೇ ಬಂಧುಗಳೇ, ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕುಣಿತ ಭಜನೆ ನಾವು ಮಾಡಿದ್ದೇವೆ. ನಮ್ಮಲ್ಲಿ ಇದೇ ಮಕ್ಕಳ ತಂಡ ಬಾಯಲ್ಲಿ ಹಾಡಿ ಕೂಡ ಕುಣಿತ ಭಜನೆ ಮಾಡ್ತೇವೆ. ಇದೀಗ ನಾವು ಧ್ವನಿ ಮುದ್ರಿತ ವ್ಯವಸ್ಥೆಗೆ ಒಗ್ಗಿಕೊಂಡಿದ್ದೆವು, ಆದರೆ ಬಾಯಲ್ಲಿ ಹಾಡಿ ಕೂಡ ಮಾಡುವಂತಹ ತಂಡ ಇದೆ. ಒಟ್ಟು 5 ಕುಣಿತ ಭಜನಾ ತಂಡ ಇದೆ. 3 ತೊಕ್ಕೋಟಿನಲ್ಲಿ, ಒಂದು ಕೊಲ್ಯದಲ್ಲಿ, ಒಂದು ಬಂದ್ಯೋಡಿನ ಅಡ್ಕದಲ್ಲಿ ಅಶೋಕನಗರದಲ್ಲಿ ಒಂದು 50 ಜನರ ಕುಣಿತ ಭಜನಾ ತಂಡ ಇದೆ. ನಾವಿದನ್ನು ಹೇಗೆ ಬಳಸ್ತಾ ಇದ್ದೇವೆ ಅಂತ ಹೇಳಿದರೆ, ಈ ತಂಡವನ್ನು ಬರಿಯ ಆರಾಧನೆಗೆ ಮಾತ್ರ ಅಲ್ಲ, ಸ್ವಲ್ಪ ಸಾಮಾಜಿಕ ಪರಿವರ್ತನೆಗೆ ಬಳಸ್ತಾ ಇದ್ದೇವೆ. ಎಲ್ಲಿ ಮದುವೆ, ಮೆಹಂದಿ, ಗೃಹ ಪ್ರವೇಶ ನಡೆಯುತ್ತದೋ, ಈಗೀಗ ನಮಗೆ ಗೊತ್ತಿದೆ, ರಾತ್ರಿ DJ ಪಾರ್ಟಿ ನೆಪದಲ್ಲಿ ಗುಂಡು ತುಂಡುಗಳನ್ನು ಮೆರೆಸಿ ಸಂಸ್ಕೃತಿಯನ್ನು ಹಾಳು ಮಾಡಿ ಎಳವೆಯ ನನ್ನ ವಿದ್ಯಾರ್ಥಿಗಳು ನನ್ನ ಎದುರು ಕೂತು ಕುಡಿಯುವುದನ್ನು ನೋಡಿದವ ಅಂತ ದುರಾದೃಷ್ಟವಂತ. ಹಾಗಾಗಿ ಅದನ್ನು ತಪ್ಪಿಸಬೇಕೆನ್ನುವ ಉದ್ದೇಶಕ್ಕೆ ಈ ಮಕ್ಕಳನ್ನು ಅವರಿಂದ ಪ್ರತಿಯಾಗಿ 1 ರೂಪಾಯಿಯನ್ನು ಬಸ್ ಚಾರ್ಜ್ ಕೂಡ ತಗೊಳ್ಳದೆ ನಮ್ಮ ದುಡಿಮೆಯ ಪಾಲನ್ನು ಹಾಕಿ ಕಿನ್ನಿಗೋಳಿ ತನಕ ನಾವು ಹೋಗಿದ್ದೇವೆ. ಒಂದಷ್ಟು ಮನೆಯಲ್ಲಿ ಗೃಹ ಪ್ರವೇಶ ಆದಾಗ ಆ ರಾತ್ರಿಯ ಪಾರ್ಟಿಯನ್ನು ತಪ್ಪಿಸಿ ಸತ್ಸಂಗ ಮಾಡಿ, ಭಜನೆ ಹಾಡಿ, ಕುಣಿತ ಭಜನೆ ಮಾಡಿ, ಧಾರ್ಮಿಕ ಶ್ಲೋಕ ಪಠಣಗಳನ್ನು ಮಾಡಿ, ಒಂದಷ್ಟು ಪಠಣಗಳನ್ನು ಅವ್ರು ಮಾಡ್ತಾರೆ, ಅದನ್ನೆಲ್ಲ ಮಾಡಿ ಆ ರಾತ್ರಿಯನ್ನು ಕವರ್ ಮಾಡ್ಕೊಳ್ತೇವೆ. ಆ ಮೂಲಕ ತಪ್ಪಿಸಿದ ಸಂತೃಪ್ತಿ ನಮ್ಮದು, ಧರ್ಮ ಉಳಿಸಿದ ಕೀರ್ತಿ ದೇವರದ್ದು. ಹಾಗಾಗಿ ಈ ಒಂದು ಪ್ರಯತ್ನ ನಮ್ಮದು.
ಈಗ ಈ ತಂಡವನ್ನು ಇನ್ನೂ ಪಳಗಿಸುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಮುಂದಕ್ಕೂ ಅನೇಕ ಕಡೆ ಇದನ್ನು ನಡೆಸುವಂತಹ ಪ್ರಯತ್ನ ಇದೆ. 30 ತಾರೀಕಿನಂದು ಸೋಮೇಶ್ವರದ ಬ್ರಹ್ಮಕಲಶದ ಒಂದು ಭಾಗವಾಗಿ ಐತಿಹಾಸಿಕವಾಗಿ ಸಮರ್ಪಣೆಗೊಳ್ಳಲಿರುವಂತಹ ಬ್ರಹ್ಮರಥವನ್ನು ಉತ್ಸವ ನಿಮಿತ್ತ ಪ್ರಥಮ ಬಾರಿಗೆ ಎಳೆಯಲಾಗ್ತದೆ 30 ತಾರೀಕಿಗೆ ಕೆರೆಯ ಪಕ್ಕದಲ್ಲಿ. ಅಲ್ಲಿ ಅದೊಂದು ಬಹಳ ವಿಶೇಷ. ರಥವನ್ನು, ಈ ದೀಪ ಹೇಗೆ ಮಧ್ಯದಲ್ಲಿಟ್ಟಿದ್ದಾರೋ ಅಲ್ಲಿ ರಥವನ್ನು ಕೇಂದ್ರವಾಗಿಟ್ಟುಕೊಂಡು ಸುತ್ತಲೂ 150 ಮಕ್ಕಳು ಕುಣಿತ ಭಜನೆ ಮಾಡ್ತಾರೆ. ಇದು ನಮಗೆ ಉಳ್ಳಾಳದಲ್ಲಿ ಸಿಗುವ ಇನ್ನೊಂದು ಯೋಗ. ರಥವನ್ನು ಕೇಂದ್ರವಾಗಿಟ್ಟುಕೊಂಡು ಇದು ಒಂದು ಹೊಸ ಇತಿಹಾಸವನ್ನು ಬರೆಯಬಹುದು ಎಂಬಂತಹ ನಿರೀಕ್ಷೆ ದೇವರೆದುರು ನಾವು ಮಾಡ್ತಾ ಇದ್ದೇವೆ. ಈ ಮಕ್ಕಳನ್ನು, ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಆಕರ್ಷಣೆ, ಮೊಬೈಲು, ವಯಸ್ಸಿನ ಸಮಸ್ಯೆ ಎಲ್ಲವೂ ಇದೆ. ಆದರೆ ಅವರನ್ನು ತಕ್ಕ ಮಟ್ಟಿಗೆ ತನ್ನ ಧರ್ಮವನ್ನು ಪರಿಚಯ ಮಾಡಿಕೊಡುವಷ್ಟಾದರೂ ಪಳಗಿಸುವಂಥ ಒಂದು ಸಣ್ಣ ಪ್ರಯತ್ನ. ಇದು ಸಂಪೂರ್ಣ ಉಚಿತವಾಗಿ ನಡೀತಾ ಇದೆ ಈ ತರಗತಿ. ಯಾವುದೇ ರೀತಿಯ ಶುಲ್ಕ ಕೂಡ ನಾವು ತಗೊಳ್ತಾ ಇಲ್ಲ. 4.5 ವರ್ಷದಿಂದ ಇದು ನಡೀತಾ ಇದೆ. ಮತ್ತು ಮಕ್ಕಳಿಗೀಗ ತಕ್ಕ ಮಟ್ಟಿಗೆ ಶ್ಲೋಕ ಪಠಣಾದಿಗಳನ್ನು ಹೇಳಲಿಕ್ಕೆ ಅವರು ಶಕ್ತರು. ಅಲ್ಲದೆ ಒಂದಷ್ಟು ದೇಗುಲಗಳಲ್ಲಿ ದೇಗುಲ ಪದ್ಧತಿಗಳನ್ನು ಅವರಿಗೆ ಕಲಿಸಿಕೊಡಲಾಗಿದೆ. ಹೇಗೆ ತೀರ್ಥ ತಗೊಳ್ಬೇಕು, ಹೇಗೆ ಆಶೀರ್ವಾದ ತಗೊಳ್ಬೇಕು, ಹೇಗೆ ಹಿರಿಯರ ಹತ್ರ ಮಾತಾಡಬೇಕು, ಹೇಗೆ ಸಣ್ಣವರ ಹತ್ರ ಮಾತಾಡಬೇಕು, ಮೊಬೈಲ್ ಇಲ್ಲದೆ ಹೇಗೆ ಬದುಕಬಹುದು ಎನ್ನುವಂಥ ಹೊಸ ಬದುಕನ್ನು ಪರಿಚಯ ಮಾಡಿ ಕೊಡ್ತಾ ಇದ್ದೇವೆ. ದೇವರ ಚಿತ್ತ, ದೇವರಿಗೆ ಇದು ಆಗಬೇಕಂತ ಇರುವ ಕಾರಣ ಅದನ್ನು ಸಾರ್ಥಕಗೊಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಏನು ಸಂಪತ್ತಿನ ಆಕರ್ಷಣೆ ಇಲ್ಲದಿದ್ರೂ ಕೂಡ ಭಕ್ತಿಯ ಆಕರ್ಷಣೆಯನ್ನಿಟ್ಟುಕೊಂಡು ಅಲ್ಲಿ 200ಕ್ಕಿಂತಲೂ ಮಿಗಿಲಾದ ಜನ ಬಂದು ಸೇರುವ ಹಾಗೆ ದೇವರು ಒಂದು ಆಕರ್ಷಣೆಯನ್ನು ಅಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತನಕ ಮಾಡಿದ ಕೀರ್ತನೆಯ ಪ್ರತಿ ಅಕ್ಷರ ಮತ್ತು ಕುಣಿದಂತಹ ಪ್ರತಿ ಹೆಜ್ಜೆ, ಬಡಿದಂತಹ ತಾಳದ ತರಂಗ, ಇವೆಲ್ಲವನ್ನು ಇಲ್ಲಿ ಆರಾಧ್ಯ ಮೂರ್ತಿಗಳಾಗಿರುವಂತಹ ಅನ್ನಪೂರ್ಣೇಶ್ವರಿ ಮತ್ತು ನಾಗದೇವರ ಚರಣಾರವಿಂದಕ್ಕೆ ಭಕ್ತಿಪೂರ್ವಕವಾಗಿ ನಾವು ಸಮರ್ಪಿಸುತ್ತಿದ್ದೇವೆ. ಅವಕಾಶ ಮಾಡಿಕೊಟ್ಟಂತಹ ನನಗೆ ಮಾರ್ಗದರ್ಶಕರು ಮತ್ತು ಈ ಊರಿನಲ್ಲಿ ಒಂದಷ್ಟು ಧಾರ್ಮಿಕ ಶ್ರದ್ಧೆಯನ್ನು ಬೆಳೆಸುವಲ್ಲಿ ಮತ್ತು ಈ ಕ್ಷೇತ್ರವನ್ನು ಬೆಳಗಿಸುವಲ್ಲಿ ಗುರುತರವಾಗಿರುವ ಜವಾಬ್ದಾರಿಯನ್ನು ವಹಿಸಿ ನಿರಂತರವಾಗಿ ಪರಿಶ್ರಮಿಸುತ್ತಿರುವಂತಹ ಪೂಜ್ಯರಾಗಿರುವ ಭಾಸ್ಕರ ಐತಾಳ್ರವರಿಗೆ ಅತ್ಯಂತ ವಿನೀತ ಭಾವದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಎಲ್ಲ ಅರ್ಚಕ ವೃಂದಕ್ಕೂ ಕೂಡ ಕರಗಳನ್ನು ಜೋಡಿಸುತ್ತಿದ್ದೇವೆ. ಈ ಭಜನಾ ಸಂಕೀರ್ತನೆ ಸೇವೆಯನ್ನು ನೋಡಿದಂತಹ ಎಲ್ಲರಿಗೂ, ವಿದ್ಯಾರ್ಥಿ ಪೋಷಕರಿಗೂ ಸಹೃದಯರಿಗೂ ಕೂಡ ನಮ್ಯ ಭಾವದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕೆ ಕೃತಜ್ಞತೆಗಳು. ದೇವತಾನುಗ್ರಹ ಪ್ರಾಪ್ತಿಗಾಗಿ ಪ್ರಾರ್ಥನೆ.
ಗಣಪತಿ ದೇವರೇ ಗಣಪತಿ ಹೋಮದ ಮೂಲಕ ಆ ದೇವರನ್ನ ಸೇವೆನ ಆರಂಭ ಮಲ್ತದು ಅಪ್ಪೆ ಅನ್ನಪೂರ್ಣೇಶ್ವರಿನ ಅಲಂಕೃತವಾಯಿನಂಚಿನ ಪುಷ್ಪ ಪೂಜೆಡ್ದು ಸಮರ್ಪಣೆ ಮಲ್ತೊಂದಿಲ್ಲ ವರ್ಷಂ ಪ್ರತಿ ಆಪಿನಂಚಿನ ಇಂದು ಸೇವೆ ವಿಶೇಷವಾದ ನಮ್ಮ ಜನವರಿದ ಕೊನೆಯ ಸಮಯ ಅತ್ತನ್ನ ಫೆಬ್ರವರಿದ ಪ್ರಥಮ ತಿಂಗಳು ಆಪಿನಂಚಿನ ಇನಿತ ಒಂಜಿ ಶುಭಗಳಿಗೆ ಈ ಸಮಯಡು ಆ ದೇವರು ನಮ್ಮ ಕೈಟು ಸೇವೆಯನ್ನು ಸ್ವೀಕಾರ ಮಲ್ತದೆ ಇಂದು 17ನೇ ವರ್ಷಡು ಪರಿಪೂರ್ಣವಾದ ಪ್ರತಿ ಸಮಯನ ನಮ್ಮ ಈ ಸಾನ್ನಿಧ್ಯಡು ದೇವರಿಗೆ ವಿಶೇಷ ಪೂಜೆ ಮಲ್ತೊಂದು ಮಧ್ಯಾಹ್ನದ ಪೊರ್ತುಡು ನಾಗದೇವರಿಗೆ ನಾಗದರ್ಶನ ಮಲ್ತೊಂದು ಆ ನಾಗದೇವರನ್ನ ಅಮೃತವಾಯಿಂಚಿ ವಾಕ್ಯನಿಗೆ ತಂದು ಪರಿಪೂರ್ಣವಾಯಿನ ಸಮಸ್ತ ಭಕ್ತರು ಅಕಲಕಲ ಇಷ್ಟಾರ್ಥರು ಕೊರ್ಪಿನಂಚಿನ ಸೇವೆರ್ದಾವರ ಈ ಆ ಸೇವೆಯನ್ನು ನಡಪಾವನು ಅಂಚನೆ ಅಪ್ಪೆ ಅನ್ನಪೂರ್ಣೇಶ್ವರಿನ ಸಂಧ್ಯಾಕಾಲಡು ವಿಶೇಷವಾದ ಆ ನಾಗಬ್ರಹ್ಮ ದೇವರನ್ನ ಸಾನ್ನಿಧ್ಯಡು ಅಪ್ಪೆ ಅನ್ನಪೂರ್ಣೇಶ್ವರಿನ ಸಾನ್ನಿಧ್ಯಡು ಏಪ ನಮ್ಮ ಆ ದೇವರನೊಂಜಿ ಪ್ರತಿಷ್ಠೆ ಮಲ್ತೊಂದು 16ನೇ ವರ್ಷಡು ಒಂಜಿ ನಾಗಮಂಡಲ ಸೇವೆನಿ ಮಂಡಡು ಕೊರಿಯನ ಆಗಲಿಗೆಡ್ದು ಅಪ್ಪೆನ ಅನುಗ್ರಹಡ್ದು ಈ ಜಾಗಡು ಹರಿನಾಮ ಸಂಕೀರ್ತನೆ ನಡತೊಂದುಂಡು ಆನಿಡ್ದು ಶುರುವಾಯಿನ ಪ್ರತಿ ವರ್ಷಲ ಬೇತೆ ಬೇತೆ ಭಜನಾ ತಂಡದಗಳು ಬತ್ತದ ಅಕಲಕಲ ಭಕ್ತಿಡು ಹರಿನಾಮ ಸಂಕೀರ್ತನೆ ಮಲ್ತೊಂದುಲ್ಲೇರು ಅಂಚನೆ ಏನಿಲ್ಲ ದಿನಮಾನುಳ್ಳ ಹರಿನಾಮ ಸಂಕೀರ್ತನೆ ಮೂಲಕವಾದ ಅಪ್ಪೆ ಅನ್ನಪೂರ್ಣೇಶ್ವರಿಗೆ ಪುಷ್ಪಾಲಂಕೃತವಾಯಿನ ಪೂಜೆನ ಮಾತ ನಡಪಾದು ಪ್ರಾರ್ಥನಾ ಕಾಲ ಅಂತ ಪಂಪೇರು ಪ್ರಾರ್ಥನೆ ಮಲ್ಪುನ ಕಾಲ ಪಂಡ ಪ್ರಸನ್ನ ಕಾಲ ಈ ಪ್ರಸನ್ನ ಕಾಲುಡು ದೇವರು ಸಂತೋಷಡುಪ್ಪೇರಿಗೆ ಆ ಪೊರ್ತುಡು ನಮ್ಮ ಮಲ್ಪುನ ಪ್ರಾರ್ಥನೆ ದೇವರಿಗೆ ಏನೊಂದು ನಮನ ರಕ್ಷಣೆ ಮಲ್ಪೇರು ಪನ್ಪುನ ಹಿರಿಯರಡು ಬೈದಿನಂಚಿನ ಪಾತೆರ ಅವೇನ ಮಾತ ನಮ್ಮ ಸತ್ಯ ಪಂಡದ ನಮ್ಮೊಂದು ಬತ್ತಿನ ನಮ್ಮ ಧರ್ಮ ಪ್ರಕೃತಿ ದತ್ತವಾಯಿನ ಸೃಷ್ಟಿಡು ಪ್ರತಿಯೊಂಜೆಲ್ಲ ದೇವರು ಪಂಡದ ನಮ್ಮೊಂದು ಬತ್ತಿನ ನಮ್ಮ ಧರ್ಮ ಅವರದ್ದಾವರ ಇನಿತ ದಿನಮಾನಡು ವಿಶೇಷವಾದ ಈ ಸಾನ್ನಿಧ್ಯಡು ನಾಗಬ್ರಹ್ಮ ದೇವರು ಎಂಚವುಲ್ಲೆರ ಅಂಚೆನೆ ಅಪ್ಪೆ ಆದ ಉಂಟುದು ಅನ್ನಪೂರ್ಣೇಶ್ವರಿನ ನಮನ ರಕ್ಷಣೆ ಮಲ್ಪರು ಪನ್ಪನ ಭಕ್ತಿನ ಕೊರ್ನಂಚಿನ ಸೇವೆನೆ ಕೊಚಡು ದೇವರು ಸ್ವೀಕಾರ ಮಲ್ಪಡು ನೀ ಒಂಜಿ 3 ಗಂಟೆ ಹಿಡ್ದು 7 ಗಂಟೆ ಮುಟ್ಟ ಬೇತೆ ಬೇತೆ ಭಜನಾ ಮಂಡಳಿದಕ್ಕೂ ಸೇವೆನ ಸಮರ್ಪಣೆ ಮಲ್ತಿದ್ದಾರೆ ಅಂಚನೆ ಅಖಿಲೇಶ್ವರ ಭಜನಾ ಮಂಡಳಿ ಹೊಳಲಿ ಅವೇ ಪ್ರಕಾರ ದ್ವಾರಕಾ ನಗರದ ಭಜನಾ ಮಂಡಳಿ ಅಂಚನೆ ಕೃಷ್ಣ ಭಜನಾ ಮಂದಿರ ಕುಂಪಲ ಅವೇ ಪ್ರಕಾರ ನಮ್ಮ ಅರುಣ್ ಉಳ್ಳ್ಯಾಳೆ ಮಾತೆರೆಗಳ ಪರಿಚಯತಾರೆ ಟಿ ವಿಡು 10 6ನ ಒಂಜಿ ದೇವರನ ಅನುಗ್ರಹಾರಿಗೆ ಖಂಡಿತ ಉಂಡು ಕೊನಲ್ಲಿ ದಯಪಂಡ 6 ಮುರಣಿ ಮೂಲು ಬನ್ನಗ ನಮ್ಮ ಒಂಜಿ ಭಜನಾ ತಂಡ ಉಂಡು ಪನ್ನಗೆ ಯಾನು ಪಂಡೆ ನಮ್ಮ ಉಲ್ಲ ಒಂಜಿ ಸೇವೆನು ಮಲ್ಪಗ ಅಪ್ಪಗನೆ ಪಂಡಿರು ಭಾರಿ ಸಂತೋಷ ಅಂಡು ಈರು ಪಂಡನ್ನ ನಮ್ಮ ಮಲ್ಪಂದೆ ಪುಜಿ ಖಂಡಿತವಾದ ಮಲ್ಪ ಪನ್ಪುನ ಸೇವೆನು ಆ ಜೋಕಲಿನ ಲೆತೊಂದು ಬತ್ತದು ಈ ಸಾನ್ನಿಧ್ಯಡು ಪರಿಪೂರ್ಣವಾಯಿನ ಹರಿನಾಮ ಸಂಕೀರ್ತನೆ ದೇವರನ್ನು ವಾರೀತಿಡು ನಮ್ಮ ಆರಾಧನೆ ಮಲ್ಪೊಲಿ ದೇವರೇನು ನಮ್ಮ ವಾರೀತಿಡು ಭಕ್ತಿ ಮಲ್ಪೊಲಿ ಪನ್ಪುನ ಒಂಜಿ ಸಮಾಜಕ್ಕೂ ತಿರುಪಾವನ ಒಂಜಿ ಎಡ್ಡೆ ಕೆಲಸನಾರು ಬಿದಾಡ್ದೆ ಅಂಚೆನಡ್ ದಾವರ ಈ ಮಣ್ಣಡ್ಲ ಅವೇನು ನಮಕ್ ಪರಿಪೂರ್ಣತೆಯಾದ ಮಾತೆರೆಗಳ ಅರ್ಥಾಪಿಲಕ ಆ ಭಜನದ ಅರ್ಥನು ಮಲ್ತದು ಇನಿ ನಮ್ಮ ಈ ಸಾನ್ನಿಧ್ಯೋಡ್ಲ ಹರಿನಾಮ ಸಂಕೀರ್ತನೆ ಮೂಲಕ ದೇವರನ್ನ ಸ್ತುತಿ ಮಲ್ತೊಂದು ಅಂಚನೆ ಆ ದೇವರನ ನಾಮಸ್ಮರಣೆ ಕುಣಿತ ಮಲ್ತದು ಆ ದೇವರನ್ನು ಒಂದ ದೇವರು ವಾರೀತಿಡು ನಮಕ್ ಅನುಗ್ರಹ ಕೊರ್ಪೇರು ಪನ್ಪುನ ಆ ಭಜನೆಡೆ ಪನ್ಪುನು ದಯಪಂಡ ಆ ಹರಿನಾಮ ಸಂಕೀರ್ತನೆ ಕುಣಿತ ಮೂಲಕ ನಮ್ಮ ಸ್ಮರಣೆ ಮಲ್ತಂಡ ದೇವರು ಮಸ್ತ್ ಸಂತೋಷ ಆಪೇರಿಗೆ ಅವೇ ನಾ ಯಾರೀನಿ ಆ ಜೋಕುಲಿನ ಮಾತಲ್ಲಿ ತಂದು ಬರ್ತದೆ ಮಲ್ದೇರು ಅವರದ್ದಾವರ ಮಾತ ಏರು ಮಾತ ಜೋಕುಲು ಬೈದೇರ ಏರು ಮಾತ ಜೋಕುಲು ಆ ಹರಿನಾಮ ಸಂಕೀರ್ತನೆ ಮಲ್ತೊಂದು ಆ ಭಜನೆನ ಮಲ್ಪೇರ ಆ ಜೋಕುಲಿಗೆ ಮಾತ ದೇವರು ಆರೋಗ್ಯ ಭಾಗ್ಯ ಅನುಗ್ರಹ ರಕ್ಷಣೆ ಕೊರ್ದು ಮೇಲ್ಗಾಲುಡು ಆ ಧರ್ಮ ಸಂಸ್ಕೃತಿ ಪನ್ಪುನ ಉರಿಣು ಪನ್ಪುನ ಒಂಜಿ ಅನುಗ್ರಹನ ಅನುಗ್ರಹಿತದೆ ಮಾತೆರೆಗಳ ಜ್ಞಾನಶಕ್ತಿಯನ್ನು ಕೊರದು ರಕ್ಷಣೆ ಮಲ್ಪುಲೆ ಪನ್ಪುನ ಮುಖ್ಯವಾಯಿನ ಒಂಜಿ ಪ್ರಾರ್ಥನೆ ನಮ್ಮ ದೇವರನ ಸನ್ನಿಧಾನೋಡು ಸಮರ್ಪಣೆ ದೇವಿನ ಸ್ವರೂಪ ತುಂಡ ಅವು ಮಸ್ತ್ ಉಂಡು ಭಗವತಿ ರೂಪಡು ದೇವಿ ಉಲ್ಲಾಲೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪಂಚಜ್ಯೋತಿರ್ ಮಧ್ಯಡು ಐಕ್ಯಾಯನಾಲಿ ದುರ್ಗಾ ಪರಮೇಶ್ವರಿನ್
ಅಂಚಿನ ಬೇತೆ ಬೇತೆ ರೀತಿ ನಮ್ಮ ಆರಾಧನೆ ಮಲ್ಪುನ ಒಂಜಿ ತಾತ್ಪರ್ಯ ಎಂಚ ಪಂಡ ಶಾರೀರಿಕವಾದ ಆರೋಗ್ಯ ಮಾನಸಿಕವಾಯಿನ ಶಾಂತಿ ಅಂಚನೆ ನಮ್ಮ ಜೀವನ ನಡಪುಂದಾಂಡ ನಮಗೆ ಸಂಪತ್ತಲ ಬೋಡು ಆ ರೀತಿಯ ಸಂಪತ್ತಲ್ಲ ಆ ದೇವರ ಅನುಗ್ರಹ ಮಲ್ಪಿರು ಅಂಚಿನ ಆ ರೀತಿಯಾದ ಆ ಮಹಾಕಾಳಿನ ಸ್ಮರಣೆರ್ದು ಭಯಪೋಪುನಿಗೆ ಮಹಾಲಕ್ಷ್ಮಿನ ಸ್ಮರಣೆರ್ದು ನಮ್ಮ ಶರೀರಗೂ ಆರೋಗ್ಯ ತಿಕ್ಕೊಂಡಿಗೆ ಮಹಾಸರಸ್ವತಿನ ಸ್ಮರಣೆರ್ದು ನಮಗೆ ಜ್ಞಾನಶಕ್ತಿ ತಿರ್ಕೊಂಡಿಗೆ ಅನ್ನಪೂರ್ಣೇಶ್ವರನ ಪೂರ್ಣ ಅನುಗ್ರಹದಾವರ ನಮ್ಮ ಮಾತ ಸಮೃದ್ಧಿ ಪಡೆದು ನಮ್ಮ ಮಾತ ಅಭಿವೃದ್ಧಿ ಆಪ ಅಂದು ಅಪ್ಪನ ಪಾತ್ರ ಅವೇನು ಮಾತ ಸತ್ಯ ನಮ್ಮೊಂದು ಪ್ರತಿ ಸೇವೆನು ಆ ಅಪ್ಪೆ ಅನ್ನಪೂರ್ಣೇಶ್ವರಿ ಸಂತೋಷಡು ಸ್ವೀಕಾರ ಮಲ್ತೊಂದು ಜೋಕುಲಾದಿಂಕುಲು ಸೇವೆ ಕೊರ್ತಾ ಅಪ್ಪೆ ಆದ ಉಂತುದು ಏರು ಮಾತ ಭಕ್ತಿಯರು ಸೇವೆ ಕೊಡ್ತೀರ ಭಕ್ತಿಪೂರ್ವಕವಾದ ರಡ್ಡು ಕೈನು ಜೋಡಣೆ ಮಲ್ತದ್ದು ರಕ್ಷಣೆ ಕೊರಲ ಕೊಂಡಲವುಲ ಒಂಜಿ ಸೇವೆಗೆ ಅಂಚಿನ ನಮ್ಮ ಸೇವೆನ ಅಪ್ಪೆಗೆ ಕೊಡ್ತಾ ಮಲ್ತಿ ಸೇವೆಡ್ದಾವರ ಸಾನ್ನಿಧ್ಯ ಆ ಅಪ್ಪೆಡ್ದಾವರ ಇಡೀ ಭಕ್ತಿಯರು ಅಭಿವೃದ್ಧಿಯಾಯರಿಗೆ ಪನ್ಪುನ ಒಂಜಿ ಪಾತೆರನು ದೇವರ ಅನುಗ್ರಹ ಮಲ್ಪಡು ನಮ್ಮ ಮಾತೇನಿ ಮನುಷ್ಯರಾದ ಪುಟ್ಟದ ಮನುಷ್ಯರಾದ ಪುಟ್ಟಿಬೊಕ್ಕ ನಮ್ಮ ಜೀವನ ಅಭಿವೃದ್ಧಿಯಾವಡಿಗೆ ಆತನ ಜೀವನದ ಒಂಜಿ ಸಾರ್ಥಕತೆ ಬರೋಡಿಗೆ ಅಂಚಿನ ಸಾರ್ಥಕ ರೀತಿಯ ಜೀವನದ ಬದುಕಿಗೆ ಬೋಡಿತ್ತಿನ ಮಾತ ಸಕಲ ಸಂಪತ್ತನ್ನು ಕೊರದು ನಮ್ಮನ ಮಾತ ರಕ್ಷಣೆ ಮಲ್ಪುಲೆ ಪಡೆದು ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸಡು ಕೈಟ್ ಮಂತ್ರಾಕ್ಷತೆಯನ್ನು ಪತ್ತೊಂದು ಆ ಅಪ್ಪೆಡ ನಮ್ಮ ಜೀವನವನ್ನು ಸಾರ್ಥಕ ಮಲ್ತು ನಡಪಾಲ ಪನ್ಪುನ ಏಕಾಗ್ರತದ ಪ್ರಾರ್ಥನೆ ದೇವರಿಗೆ ಸಂದಾ ಒಂದುಲ್ಲ ಮಾತೆಲ್ಲ ಪನ್ನೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹೇಂಚ ಪಾರ್ವತಿ ದೇವರನ್ನ ಪ್ರಾರ್ಥನೆ ಮಾತಾನಗ ಪ್ರತಿ ಸಮಯ ನಮ್ಮ ಒಂಜಿ ಗೋವಿಂದ ನಾಮ ಸ್ಮರಣೆ ಮಲ್ಬೋದು ಈ ಗೋವಿಂದ ನಾಮ ಸ್ಮರಣೆ ಮಲ್ತಂಡ ಮಾತ ದೇವರಿಗೆ ಸಂದು ನೂಂದ ಲೆಕ್ಕ ಅಂಚನೆ ಗೋವಿಂದ ಸ್ಮರಣೆ ಎಂಚಾವಡು ಪಂಡ ಮನ ಬಿಚ್ಚುದು ಗೋವಿಂದ ಗೋವಿಂದ ಅಂದ ಪಂಡಂದ ಆಂಡ ನಮಕ್ ಶಾರೀರಿಕವಾದ ಒಂಜಿ ಹೊಸ ಚೈತನ್ಯ ಬರ್ಪುಂಡು ನಮ್ಮ ಆರೋಗ್ಯ ವೃದ್ಧಿ ಆ ಪುಣುಬಕ್ಕ ಒಂಜಿ ದೃಢವಾಯಿನ ಒಂಜಿ ನಮಕ್ ಆ ಶಕ್ತಿ ತಿಕ್ಕುಂಡು ಬೊಕ್ಕ ನಮಕ್ ದೃಢವಾಯಿನ ಒಂಜಿ ಧೈರ್ಯ ಬರ್ಪುಂಡು ಅಂಚಿನ ಏಕಾಗ್ರತದ ಮನಸ್ಸು ಏಕಾಗ್ರತದ ಧೈರ್ಯವನ್ನು ಕೊರಡ್ತಾವರ ಪ್ರಕೃತಿ ಡುಪ್ಪುನಂಚಿನ ಮಾತ ದೇವತೆಯಲ್ಲಿ ಸ್ಮರಣೆ ಮಲ್ತಂದು ಬೊಕ್ಕ ಗೋವಿಂದ ಸ್ಮರಣೆ ಮಲ್ಪಗೆ ಅವೇ ರೀತಿ ಮಾತೆಲ್ಲ ಮಲ್ಲೆ ಅನ್ನಪೂರ್ಣೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ನಾಗಬ್ರಹ್ಮ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸೋಮನಾಥೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ